ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 5ನೇ ಅಧ್ಯಾಯ 20ನೇ ಶ್ಲೋಕ. ಇದಂ ಹಿ ವಿಶ್ವಂ ಭಗವಾನ್ ಇವ ಇತರ ಯಥಾ ಜಗತ್ಸ್ಥಾನ ನಿರೋಧ ಸಂಭವ ತತ್ ಹಿ ಸ್ವಯಂ ವೇದ ಭವಾನ್ ತಥಾ ಅಪಿ ತೇ ಪ್ರದೇಶ ಮಾತ್ರಂ ಭವತ ಪ್ರದರ್ಶಿತಂ. ಸ್ವಯಂ ಪರಮಪುರುಷನೇ ಸಮಸ್ತ ವಿಶ್ವವಾಗಿದ್ದರೂ ಅವನು ಅದರಿಂದ ಪ್ರತ್ಯೇಕವಾಗಿದ್ದಾನೆ. ಈ ವಿಶ್ವ ಅವನಿಂದಲೇ ಮೂಡಿದೆ, ಅವನಲ್ಲೇ ಇದೆ. ಪ್ರಳಯ ನಂತರ ಅವನೊಳಗೆ ಸೇರುತ್ತದೆ. ನೀವು ಇದನ್ನೆಲ್ಲ ಬಲ್ಲಿರಿ, ನಾನು ಸಾರಾಂಶವನ್ನಷ್ಟೇ ನೀಡಿದ್ದೇನೆ. ಅಂದ್ರೆ ಈಗ ಭೌತಿಕ ಸೃಷ್ಟಿಯ ಒಡೆಯ ಬ್ರಹ್ಮನಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆದರೆ ಬ್ರಹ್ಮನ ಆ ಕಲ್ಪ ದಿನ ಆಗುವಾಗ ಪ್ರಳಯ ಆಗ್ತದೆ, ಪಾರ್ಷಿಯಲ್ ಡಿವಾಸ್ಟೇಷನ್ ಆಗ್ತದೆ. ಪೂರ್ತಿ ಪ್ರಳಯ ಅಲ್ಲ, ಪಾರ್ಷಿಯಲ್. ಮತ್ತೆ ಅದು ಬ್ರಹ್ಮನ ಕಲ್ಪ, ಒಂದು ದಿವಸ ಬ್ರಹ್ಮ ಅಷ್ಟೇ ರಾತ್ರಿ ಉಂಟು. ಮತ್ತೆ ಬ್ರಹ್ಮನ ವಾಪಸ್ ದಿನ ಸ್ಟಾರ್ಟ್ ಆಗುವಾಗ ವಾಪಸ್ ಸೃಷ್ಟಿ ಮಾಡ್ತಾನೆ. ಈ ರೀತಿ ಬ್ರಹ್ಮ 100 ವರ್ಷ ಬದುಕ್ತಾನೆ. ಇದು ಒಂದು ದಿವಸ, ಈ ರೀತಿ 100 ವರ್ಷ ಬದುಕ್ತಾನೆ. 100 ವರ್ಷ ಆದ ಕೂಡಲೇ ಬ್ರಹ್ಮ ಕೂಡ ಮಹಾವಿಷ್ಣು ಒಳಗೆ ಹೋಗ್ತಾನೆ, ಅಂದ್ರೆ ಕಾರಣದ ಕಷಾಯ ವಿಷ್ಣು ಒಳಗೆ ಹೋಗ್ತಾನೆ. ಆದರೆ ಈಗ ಹೆಚ್ಚಿನವರು ಹೇಳುವಂಥದ್ದು, ಇಲ್ಲಿ ನಮ್ಮ ಮಂಗಳೂರಲ್ಲಿ ಜಾಸ್ತಿ ದೇವಿ ಮಹಾತ್ಮೆ, ಯಕ್ಷಗಾನ, ಅದರಲ್ಲಿ ಬ್ರಹ್ಮ ಸೃಷ್ಟಿ ಮಾಡುವಂಥದ್ದು, ಯಾರು ವಿಷ್ಣು ಪಾಲನೆ ಮಾಡುವಂಥದ್ದು, ಮತ್ತೆ ಶಿವ ನಾಶ ಮಾಡುವಂಥದ್ದು, ಎಲ್ಲವೂ ಬಂದ ದೇವಿಯಿಂದ. ಇದು ತಪ್ಪು ನೋಡಿ. ದೇವಿ ಅಂದ್ರೆ ಈ ಧಾಮ ದೇವಿ ಧಾಮ, ನಾವಿರುವಂಥ ಧಾಮ. ಇಲ್ಲಿ ಅವಳಿಗೆ ಮೇನ್ ಉಂಟು ಜವಾಬ್ದಾರಿ. ಇಲ್ಲಿ ನಾವು ಹೇಳುವಂತಹದ್ದು ಎಂತಂದ್ರೆ, ಎಲ್ಲವೂ ಅವನಿಂದ ಮೂಡಿದೆ. ಪ್ರಳಯ ಅಂತ ಅವನಿಗೆ ಸೇರುತ್ತದೆ ಎಲ್ಲವೂ. ಹಾಗಾಗಿ ಇದಕ್ಕೆ ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಸ್ವಯಂ ಪರಮಪುರುಷನೇ ಸಮಸ್ತ ವಿಶ್ವವಾಗಿದ್ದರೂ ಅವನು ಆದ್ದರಿಂದ ಪ್ರತ್ಯೇಕವಾಗಿದೆ. ಇದು ಹೇಗೆ? ಅವನೇ ಸಮಸ್ತ ವಿಶ್ವ, ಆದರೆ ಅದರಿಂದ ಪ್ರತ್ಯೇಕ ಆಗಿದ್ದಾನೆ. ಯಾಕೆಂದ್ರೆ ಅವ ಸ್ವರಾಟ್, ಅವನಿಗೆ ಎಂತ ಬೇಕಿದ್ದು ಮಾಡ್ಬೋದು. ಈ ಸೃಷ್ಟಿ ಮಾಡಿದ ಇದರಲ್ಲಿ ಅವ 5000 ವರ್ಷ ಹಿಂದೆ ಅವನ ವೃಂದಾವನ ಲೀಲೆ ಫಾಸ್ಟ್ ಟೈಮ್ ಮಾಡಿದ. ಗೋಲೋಕದವ ಕೃಷ್ಣ ಇಲ್ಲಿ ಬಂದು ಲೀಲೆ ಮಾಡಿದ. ಹಾಗಾಗಿ ಎಂತ ಕೂಡ ಮಾಡ್ಬೋದು. ಮತ್ತೆ ಅವ ವಾಪಸ್ ಲೀಲೆ ಮುಗಿಸಿ ವಾಪಸ್ ಹೋದ. ಇದರ ಅರ್ಥ ಎಂತ? ಗೋಲೋಕದಲ್ಲಿ ಇಲ್ವವ, ಗೋಲೋಕದಲ್ಲಿ ಇದ್ದಾನೆ, ಇಲ್ಲೂ ಕೂಡ ಇದ್ದಾನೆ. ಹಾಗಾಗಿ ಇದು ಸ್ವಲ್ಪ ನಮ್ಗೆ ಕಷ್ಟ ಅರ್ಥ ಆಗ್ಲಿಕ್ಕೆ. ಇದಕ್ಕೆ ಚೈತನ್ಯ ಹೇಳಿದ್ರು ಅಚಿಂತ್ಯ ಭೇದ ಅಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್, ಟೋಟಲಿ ಇನ್ಕನ್ಸಿವಬಲ್. ಕೃಷ್ಣ ಗೋಲೋಕದಲ್ಲಿ ಕೂಡ ಇದ್ದಾನೆ, ಇಲ್ಲಿ ಕೂಡ ಇದೆ. ಅದು ಹೇಗೆ? ಕೃಷ್ಣನಿಗೆ ಎಟ್ ಎ ಟೈಮ್ ಎಲ್ಲಿ ಕೂಡ ಇರ್ಬೋದು, ಯಾವುದೇ ಬ್ರಹ್ಮಾಂಡದಲ್ಲಿ ಇರ್ಬೋದು. ಅದಕ್ಕೆ ಅವನಿಗೆ ದೇವತಾ ಪರಮಪುರುಷ ಅಂತ ಹೇಳುವಂಥದ್ದು. ಇದು ನಮ್ಮ ಪ್ರಭಾತ್ ಹೇಳ್ತಾರೆ, ಒಬ್ಬ ಬಂದು ಹೇಳುವಂಥದ್ದು, ಪ್ರಭಾತ್ ನೀವೆಲ್ಲ ಹೇಳ್ತೀರಿ ಕೃಷ್ಣ ಗೋಲೋಕದಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ, ಅದಿದ್ದಾನೆ, ಇದಿದ್ದಾನೆ, ನನಗಿದು ನಿಮ್ದು ಅರ್ಥ ಆಗುದಿಲ್ಲ. ಪ್ರಭಾತ್ ಹೇಳ್ತಾರೆ, ನಿನ್ನ ಸಣ್ಣ ಮೆದುಳಿಗೆ ಎಷ್ಟು ಅರ್ಥ ಆಗ್ಬೋದು, ನಿಂಗೆ ಅರ್ಥ ನಿನ್ನ ಜನ್ಮದಲ್ಲಿ ಅರ್ಥ ಆಗ್ಲಿಕ್ಕಿಲ್ಲ. ಅದು ಎಷ್ಟು ಅರ್ಥ ಆಗ್ತದೆ ಅಷ್ಟು ನಿಂಗೆ ಗ್ರಹಿಸು ಅಂತ ಹೇಳ್ತಾರೆ. ಹಾಗಾಗಿ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿತ್ ಯುವರ್ ಟೈನಿ ಬ್ರೈನ್, ಪ್ರಭಾತ್ ಹೇಳುವಂಥದ್ದು. ಟೈನಿ ಬ್ರೈನ್, ಸಣ್ಣ ಮೆದುಳು, ಅದು ನಮಗೆ ತುಂಬ ಅಹಂಕಾರ ಉಂಟು. ನಾವು ದೊಡ್ಡ ಎಂತಂದ್ರೆ ಎಲ್ಲ ಬ್ರಹ್ಮಾಂಡ ನಾವು ಸೃಷ್ಟಿ ಮಾಡಿದ್ವಿ. ಆ ರೀತಿ ಎಲ್ಲರೂ ಕಲಿಯುಗದಲ್ಲಿ ಪ್ರಭಾತ್ ಹೇಳ್ತಾರೆ, ಎಲ್ಲರಿಗೂ ಅಹಂಕಾರ ಅಂದ್ರೆ ಅವನೇ ಸೃಷ್ಟಿ ಮಾಡಿದ ಎಲ್ಲವನ್ನು. ಆ ರೀತಿ ಅಹಂಕಾರ ಉಂಟು. ಹಾಗಾಗಿ ಈ ಅಹಂಕಾರದಿಂದ ನಮ್ಮ ಕೃಷ್ಣನನ್ನು ಪಡೀಲಿಕ್ಕೆ ಆಗುದಿಲ್ಲ. ಎಸ್, ಈ ವಿಶ್ವ ಅವನಿಂದಲೇ ಮೂಡಿದೆ, ಅವನಲ್ಲಿ ಇದೆ. ಪ್ರಳಯ ನಂತರ ಅವನಿಗೆ ಸೇರುತ್ತದೆ. ನೀವು ಇದನ್ನೆಲ್ಲ ಬಲ್ಲಿರಿ, ನಾನು ಸಾರಾಂಶವನ್ನಷ್ಟೇ ನೀಡಿದ್ದೇನೆ. ಈಗ ಭಾವಾರ್ಥಕ್ಕೆ ಬರುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿ ಸ್ವಾಮಿ ಶಿಲರೂಪಾದ್ ಕಿ ಜೈ. ಶುದ್ಧ ಭಕ್ತನಿಗೆ ಮುಕುಂದನಾದ ಶ್ರೀಕೃಷ್ಣನ ಕಲ್ಪನೆಯು ಸಾಕಾರ ರೂಪದು ಹೌದು, ನಿರಾಕಾರವಾದದ್ದು ಹೌದು. ನೋಡಿ, ಈ ಮಾಯಾವಾದಿಗಳಿಗೆ ಸಾಕಾರ ರೂಪ ಇಲ್ಲ, ಕೃಷ್ಣನಿಗೆ. ಹೇಗಂದ್ರೆ, ನೀವು ಯಾರಾದ್ರೂ ಒಬ್ಬ ನಿಮ್ಮೊಂದು ಫಂಕ್ಷನ್ ಉಂಟು, ಒಬ್ಬರನ್ನು ಕರಿತೀರಿ, ಮತ್ತೆ ನೀವು ಅವರನ್ನು ಚೇರಲ್ಲಿ ಕೂರಿಸಿದ್ದೀರಿ ಸ್ಟೇಜಲ್ಲಿ. ಮತ್ತೆ ನೀವು ಹೇಳ್ತೀರಿ ಅವರಿಗೆ ಎಂತ, ಇವತ್ತು ನಾವು ಇವರಿಗೆ ಸನ್ಮಾನ ಮಾಡ್ತೇವೆ, ಅವರಿಗೆ
ಮುಖ ಇಲ್ಲ, ಅವರಿಗೆ ಕಣ್ಣಿಲ್ಲ, ಅವರಿಗೆ ಕಿವಿ ಇಲ್ಲ, ಅವರಿಗೆ ಬಾಯಿ ಇಲ್ಲ, ಅವರಿಗೆ ಕೈ ಇಲ್ಲ, ಅವರಿಗೆ ಹೊಟ್ಟೆ ಇಲ್ಲ, ಅವರಿಗೆ ಕಾಲಿಲ್ಲ. ಇದು ಅವರಿಗೆ ನಾವು ಸನ್ಮಾನ ಮಾಡುವುದು ಅವರನ್ನು ದೂಷಿಸುದ, ಇದು ನಾವು ದೂಷಿಸುದು. ಅದೇ ರೀತಿ ಈ ನಿರಾಕಾರವಾದಿಗಳು, ಮಾಯವಾದಿಗಳು ಕೃಷ್ಣನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ, ಅದು ಸೇಮ್ ಹಾಗೆ ಅಂತ ಕೃಷ್ಣನನ್ನು ದೂಷಿಸುದು. ಆದ್ರೆ ಶುದ್ಧ ಭಕ್ತರಿಗೆ ಗೊತ್ತುಂಟು ಕೃಷ್ಣ ಸಾಕಾರ ರೂಪ ಕೂಡ ಹೌದು, ನಿರಾಕಾರ. ಅದು ಹೇಗೆ ನಿರಾಕಾರ ಅಂದ್ರೆ ನಮ್ಗೆ ಕಾಣುವುದಿಲ್ಲ, ಕೃಷ್ಣ ಇದ್ದಾನೆ. ಈಗ ಹೇಗೆ ಅಂದ್ರೆ ಈ ಗೋಡೆಯಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣ ಅಣುವಲ್ಲಿ ಇದ್ದಾನೆ, ಆದ್ರೆ ನಂಗೆ ಕಾಣುವುದಿಲ್ಲ. ಕೃಷ್ಣ ನಿರಾಕಾರ ರೂಪದಲ್ಲಿ ಇದ್ದಾನೆ. ಸಾಕಾರ ರೂಪದಲ್ಲಿ ಕೃಷ್ಣ ಹೇಗೆ ಅಂದ್ರೆ ಶುದ್ಧ ಭಕ್ತರಿಗೆ ಕಾಣ್ತಾನೆ ಇದೇ ಗೋಡೆಯಲ್ಲಿ. ಈಗ ಪ್ರಹ್ಲಾದ್ ಮಹಾರಾಜ್ ಈಗ ಹೇಳಿದ್ರೆ ಈ ಗೋಡೆಯಲ್ಲಿ ನರಸಿಂಹ ಇದ್ದಾನ, ಈಗ ನಾನು ಹೇಳ್ತಾ ಇದ್ದೇನೆ ನರಸಿಂಹ ಇದ್ದಾನ ಅಂತ, ಆಗ ನರಸಿಂಹ ಬರುವುದಿಲ್ಲ. ಅದೇ ಪ್ರಹ್ಲಾದ್ ಮಹಾರಾಜ್ ಹೇಳಿದ್ರೆ ಇಲ್ಲಿಂದ ನರಸಿಂಹ ಬರ್ತಾರೆ. ಅದು ಹೇಗೆ ಇದಕ್ಕೆ ಹೇಳುವಂಥದ್ದು, ಅದು ಒಂದು ನಮ್ದು ವಿಷನ್ ಸರಿ ಇಲ್ಲ. ಹಾಗಾಗಿ ಕೃಷ್ಣ ಅಚಿಂತ್ಯ ಭೇದವೇ ತತ್ವ ಅಂದ್ರೆ ಕೃಷ್ಣ ದೂರ, ಅಲ್ಲಿ ಗೋಲೋಕದಲ್ಲಿ ಕೂಡ ಇದ್ದಾನೆ, ಇಲ್ಲಿ ಕೂಡ ಇದ್ದಾನೆ. ಆದ್ರೆ ಮಾಯವಾದಿಗಳು ಅಂತ ಹೇಳುವುದಂದ್ರೆ ಗೋಲೋಕದವರಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲ. ಕೃಷ್ಣ ನಿರಾಕಾರ, ಆಕಾರ ಇಲ್ಲ, ದೇವರಿಗೆ ಆಕಾರ ಇಲ್ಲ, ಎಲ್ಲ ಕಡೆ ಇದ್ದಾರೆ, ಆಕಾರ ಇಲ್ಲ. ಆದ್ರೆ ಪ್ರಭುಪಾದ ಹೇಳುವಂತದ್ದು ನಿನ್ನ ತರ ಈ ಭೌತಿಕ ಆಕಾರ ಇಲ್ಲ, ಆಧ್ಯಾತ್ಮಿಕ ಆಕಾರ ಇರುವಂತದ್ದು. ಈಗ ಹೇಗಂದ್ರೆ ನೋಡಿ, ಈ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಆಗುವಾಗ ನಾವು ಶಂಖ ಓದ್ತೇವೆ. ಶಂಖ ಓದುದಂದ್ರೆ ಎಲ್ಲ ದೇವತೆಗಳು ಇನ್ವೈಟ್ ಮಾಡುವುದು. ಹೇಗೆ ಕೃಷ್ಣ ದೇವೋತ್ತಮ ಪರಮಪುರುಷ, ಕೃಷ್ಣನ ಪೂಜೆ ಮಾಡುವಾಗ ಎಲ್ಲ ದೇವತೆಗಳು ಬರ್ತಾರೆ, ಮತ್ತೆ ನಾರದ ಮುನಿ ಕೂಡ ಬರ್ತಾರೆ. ಪ್ರಭುಪಾದ್ ಹೇಗಂದ್ರೆ ಪ್ರತಿ ಸಲ ಕೀರ್ತನೆ ಆಗುವಾಗ ಪ್ರಭುಪಾದ್ ಟ್ರಾನ್ಸ್ಗೆ ಹೋಗ್ತಾ ಇದ್ರು. ಟ್ರಾನ್ಸ್ ಅಂದ್ರೆ ಟೋಟಲ್ ಲೀಲಾ ಸ್ಮರಣೆಗೆ ಹೋಗ್ತಾ ಇದ್ರು. ಮತ್ತೆ ಕೀರ್ತನ ಆದ ಮೇಲೆ ಕೂಡ ಪ್ರಭುಪಾದನ್ನು ಯಾರಾದ್ರೂ ಎಬ್ಬಿಸ್ತಾ ಇದ್ರು ಶಿಷ್ಯರು, ಪ್ರಭುಪಾದ್ 5 ನಿಮಿಷ ಬಿಟ್ಟು. ಆಗ ಪ್ರಭುಪಾದ್ ಇಮಿಡಿಯೇಟ್ ಹೇಳ್ತಿದ್ರು ನಾರದ ಮುನಿ ಬಂದಿದ್ರು. ಪ್ರಭುಪಾದಿಗೆ ಕಾಣ್ತದೆ. ಅದೇ ನಮ್ಮ ದೇವಸ್ಥಾನದಲ್ಲಿ ಡೈಲಿ ಆಗ್ತದೆ, ನಮ್ಗೆ ಕಾಣೋದಿಲ್ಲ ನಾರದ ಮುನಿ. ಯಾಕಂದ್ರೆ ನಮ್ಮ ಕಣ್ಣು ಅದಕ್ಕೆ, ನಮ್ಮ ಕಣ್ಣಿಗೆ ಅರ್ಹತೆ ಇಲ್ಲ, ಕ್ವಾಲಿಫಿಕೇಶನ್ ಇಲ್ಲ ನಮ್ಮ ಕಣ್ಣಿಗೆ. ಆದ್ರೆ ಇದ್ದಾನೆ, ಯಾಕಂದ್ರೆ ಈಗ ನಿರಾಕಾರ ರೂಪದಲ್ಲಿ ಇದ್ದಾನೆ. ಕೃಷ್ಣನಿಗೆ ಸಾಕಾರ ರೂಪ ಕೂಡ ಉಂಟು, ಆದ್ರೆ ಸಾಕಾರ ರೂಪ ನೋಡುವುದು ನಮ್ಗೆ ಈಗ ನಮ್ಗೆ ಅರ್ಹತೆ ಇಲ್ಲ. ನಿರಾಕಾರವಾದ ವಿಶ್ವ ಸನ್ನಿವೇಶವು ಮುಕುಂದನೇ, ಏಕೆಂದ್ರೆ ಅದು ಮುಕುಂದನ ಹೊರಹೊಮ್ಮಿದ ಶಕ್ತಿ. ಈಗ ನೋಡಿ, ನಾನು ನಿಮ್ಗೆ ಗೋಲೋಕ ಚಾಟಲ್ಲಿ ತೋರಿಸಿದ್ದೇನೆ ಈ ಬ್ರಹ್ಮಜ್ಯೋತಿ ಅಂದ್ರೆ ಕೃಷ್ಣನ ಕಿರಣ. ಇದಕ್ಕೆ ಹೇಳುವಂಥದ್ದು ನಿರಾಕಾರ. ಆದ್ರೆ ಮಾಯಾವಾದಿಗಳು ಅವರಿಗೆ ಅದೇ ಮೇನ್, ಅದರ ಮೇಲೆ ಅವರಿಗೆ ಕೃಷ್ಣ ಇದ್ದಾನೆ ಅದು ಗೊತ್ತಿಲ್ಲ. ಹೊರಹೊಮ್ಮಿದ ಶಕ್ತಿ ನೋಡಿ, ಈ ನಿರಾಕಾರ ವಿಶ್ವ ಸನ್ನಿವೇಶ ಮುಕುಂದನ ಹೊರಹೊಮ್ಮಿದ ಶಕ್ತಿ, ಕೃಷ್ಣನ ಎಫಲ್ಜೆನ್ಸ್. ಉದಾಹರಣೆಗೆ ಮರವು ಒಂದು ಸ್ವಯಂ ಪೂರ್ಣವಾದ ಘಟಕ. ಎಲೆಗಳು ಮತ್ತು ಕೊಂಬೆಗಳು ಆ ಮರದಿಂದ ಹೊಮ್ಮಿದ ವಿಭಿನ್ನ ಅಂಶಗಳು. ಮರದಿಂದ ಎಲೆಗಳು ಮತ್ತು ಕೊಂಬೆಗಳು, ಮರದ ಮೇಲೆ ಕೊಂಬೆಗಳು, ಮರದ ಎಲೆ ಕೊಂಬೆಗಳು ಕೂಡ ಮರವೇ. ನೋಡಿ, ಮರದ ಎಲೆ ಕೊಂಬೆಗಳು ಕೂಡ ಮರವೇ. ಆದರೆ ಸ್ವತಃ ಮರವು ಎಲೆಯೂ ಅಲ್ಲ, ಕೊಂಬೆಯೂ ಅಲ್ಲ. ಆದ್ರೆ ಮರವು ಎಲೆಯೂ ಅಲ್ಲ, ಕೊಂಬೆಯೂ ಅಲ್ಲ. ಅದ್ರ ಕೊಂಬೆ ಕೂಡ ಮರವೇ, ಎಲೆಯೂ ಕೂಡ ಮರವೇ. ಇಡೀ ಸೃಷ್ಟಿಯು ಬ್ರಹ್ಮವಲ್ಲದೆ ಬೇರೆ ಏನು ಅಲ್ಲ ಎನ್ನುವುದು ವೇದದ ಮಾತು. ಇಡೀ ಸೃಷ್ಟಿ ಬ್ರಹ್ಮ ಅಂತ, ಬೇರೆ ಯಾವುದಲ್ಲ ಅಂತ ವೇದದ ಮಾತು. ಪ್ರತಿಯೊಂದು ಪರಬ್ರಹ್ಮದಿಂದಲೇ ಹೊಮ್ಮಿರುವುದರಿಂದ ಯಾವುದೂ ಅವನಿಂದ ಬೇರೆ ಅಲ್ಲ. ಬ್ರಹ್ಮ ಸೃಷ್ಟಿಕರ್ತ, ಪರಬ್ರಹ್ಮ ಕೃಷ್ಣ. ಬ್ರಹ್ಮನನ್ನು ಸೃಷ್ಟಿ ಮಾಡಿದವ ಕೃಷ್ಣ. ಹಾಗಾಗಿ ಪರಬ್ರಹ್ಮನಿಂದ ಹೊಮ್ಮಿರುವುದು ಯಾವುದು ಅವನಿಂದ ಬೇರೆ ಅಲ್ಲ. ಅದೇ ರೀತಿಯಲ್ಲಿ ಅಂಗಾಂಗಳಾದ ಕೈಕಾಲುಗಳನ್ನು ಶರೀರ ಎಂದು ಕರೆಯಲಾಗುತ್ತದೆ. ಇದನ್ನು ಕೂಡ ನಾವು ಶರೀರ ಅಂತ ಕರೀತೇವೆ. ಆದರೆ ಇಡೀ ಶರೀರವು ಕೈಯಾಗಲಿ ಕಾಲಾಗಲಿ ಅಲ್ಲ, ನಾವು ತಿಳಿಬೇಕು. ಭಗವಂತನ ಜ್ಞಾನ, ಸೌಂದರ್ಯ, ಶಾಶ್ವತತೆಗಳು ಅಲೌಕಿಕ ರೂಪ ಈಗಿರುವುದಲ್ಲದೆ ಭಗವಂತನ ಸೃಷ್ಟಿಯು ಕೂಡ ಜ್ಞಾನ, ಸೌಂದರ್ಯ, ಶಾಶ್ವತತೆಗಳನ್ನು ಭಾಗಶಃ ಪಡೆದಿದೆ. ಆದುದರಿಂದಲೇ ಬಹಿರಂಗ ಶಕ್ತಿಯಾದ ಮಾಯೆಯಿಂದ ಆಕರ್ಷಿತರಾದ ಬದ್ಧಾತ್ಮರು ಲೋಕ ಪ್ರಕೃತಿಯ ಬಲೆಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ನೋಡಿ, ಬಹಿರಂಗ ಶಕ್ತಿ ಅಂದ್ರೆ 3 ಶಕ್ತಿ ಉಂಟು. ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ. ಅಂತರಂಗ ಶಕ್ತಿ ಅಂದ್ರೆ ಇಂಟರ್ನಲ್ ಪೊಟೆನ್ಸಿ, ಬಹಿರಂಗ ಶಕ್ತಿ ಅಂದ್ರೆ
ಮಾರ್ಜಿನಲ್ ಪೊಟೆನ್ಸಿ ಮತ್ತೆ ಬಹಿರಂಗ ಶಕ್ತಿ ಅಂದರೆ ತಟಸ್ಥ ಶಕ್ತಿ ಅಂದರೆ ಮಾರ್ಜಿನಲ್ ಪೊಟೆನ್ಸಿ, ಬಹಿರಂಗ ಶಕ್ತಿ ಅಂದರೆ ಎಕ್ಸ್ಟರ್ನಲ್ ಪೊಟೆನ್ಸಿ. ಈ ಎಕ್ಸ್ಟರ್ನಲ್ ಪೊಟೆನ್ಸಿ ಅಂದರೆ ಈ ಯಾವುದು ಪ್ರಕೃತಿ ದೇವಿಯ ಅಂಡರಲ್ಲಿ ಇರುವಂಥದ್ದು. ಅದರಿಂದ ಬಹಿರಂಗ ಶಕ್ತಿಯಾದ ಮಾಯೆಯ ಆಕರ್ಷಿಯಾದ ಬದ್ಧಾತ್ಮರು ಲೋಕ ಪ್ರಕೃತಿಯ ಬಲೆಯಲ್ಲಿ ಸಿಕ್ಕಿಬಿದ್ದಾರೆ. ನಾವೀಗ ಈ ಬಹಿರಂಗ ಶಕ್ತಿಯಲ್ಲಿ ಇದ್ದೇವೆ. ಆಕ್ಚುಲಿ ನಾವು ಇನ್ ಬಿಟ್ವೀನ್ ಅಂತೆ ಮಾರ್ಜಿನಲ್ ಪೊಟೆನ್ಸಿ ಅಂದರೆ ತಟಸ್ಥ ಶಕ್ತಿ. ನಮಗೆ ಆಚೆ ಕೂಡ ಹೋಗ್ಬೋದು, ಈಚೆ ಕೂಡ ಬೀಳ್ಬೋದು. ಮಹಾಮಾಯ ಕೂಡ ಬೀಳ್ಬೋದು, ಯೋಗಮಾಯ ಅಂದ್ರೆ ಇಂಟರ್ನಲ್ ಪೊಟೆನ್ಸಿ, ಮಹಾಮಾಯ ಅಂದ್ರೆ ಎಕ್ಸ್ಟರ್ನಲ್ ಪೊಟೆನ್ಸಿ. ನಾವು ಇನ್ ಬಿಟ್ವೀನ್ ಇದ್ದೇವೆ. ಓಕೆ, ಸಿಕ್ಕಿ ಬಿದ್ದಿದ್ದಾರೆ. ನಾವೆಲ್ಲ ಇದಕ್ಕೆ ಬಿದ್ದಿದ್ದೇವೆ. ನಾವೆಲ್ಲ ಬದ್ಧಾತ್ಮರು ಪ್ರಕೃತಿಯ ಬಲೆಯಲ್ಲಿ ಸಿಕ್ಕಿ ಬಿದ್ದೇವೆ. ಅವರು ಇದೇ ಎಲ್ಲವೂ ಆಗಿದೆ ಎಂದುಕೊಂಡಿದ್ದಾರೆ. ಆದ್ರೆ ಮತ್ತೆ ಎಂತಂದ್ರೆ ಸಿಕ್ಕಿ ಬಿದ್ದಿದ್ದಾರೆ, ಇದೇ ಫೈನಲ್ ಅಂತ ಎಣಿಸಿದ್ದಾರೆ. ಇದು ನಮ್ಮ ತಪ್ಪು. ಏಕೆಂದ್ರೆ ಇದರ ಮೂಲ ಕಾರಣವಾದ ಭಗವಂತನ ಬಗ್ಗೆ ಅವರಿಗೆ ಏನು ಗೊತ್ತಿಲ್ಲ. ಇಡೀ ಆದ ದೇಹದಿಂದ ಪ್ರತ್ಯೇಕಗೊಂಡ ಅಂಗಾಂಗಗಳು ಮುಂಚೆ ದೇಹದೊಂದಿಗೆ ಸೇರಿಕೊಂಡಿದ್ದ ಅದೇ ಕೈಕಾಲುಗಳಲ್ಲ. ಅದೇ ರೀತಿ ಪರಮ ಪುರುಷನ ಅಲೌಕಿಕವಾದ ಪ್ರೇಮ ಸೇವೆಯಿಂದ ಬೇರ್ಪಟ್ಟ ದೈವಹೀನ ನಾಗರಿಕತೆಯು ದೇಹದಿಂದ ಬೇರ್ಪಟ್ಟ ಕೈಕಾಲಿನ. ನೋಡಿ, ನಾವು ಕೃಷ್ಣನ ಅಂಶ. ಮಮೇವಂಶ ಜೀವಲೋಕೆ ಜೀವಭೂತ ಸನಾತನ ಮನಸಸ್ಥಾನಿ ಇಂದ್ರಿಯಾನಿ ಪ್ರಕೃತಿಕಾಷ್ಟಾನಿ ಕರ್ಷತಿ. ನಾವು ಕೃಷ್ಣನ ಅಂಶ. ಹಾಗಾಗಿ ನಾವು ಆ ಮರದ ಒಂದು ಭಾಗ, ಕೃಷ್ಣನ ಭಾಗ. ಇದು ಜನರಿಗೆ ಗೊತ್ತಿಲ್ಲ. ನೋಡಿ, ಅದೇ ರೀತಿ ಪರಮ ಪುರುಷನ ಅಲೌಕಿಕವಾದ ಪ್ರೇಮ ಸೇವೆಯಿಂದ ಬೇರ್ಪಟ್ಟ ದೈವಹೀನ ನಾಗರಿಕತೆಯು, ನಾವು ದೈವಹೀನ ನಾಗರಿಕತೆಯು ದೇಹದಿಂದ ಬೇರ್ಪಟ್ಟ ಕೈಕಾಲಿನಂತೆ. ದೇಹ ಅಂದ್ರೆ ಕೃಷ್ಣನಿಂದ ನಾವು ಬೇರ್ಪಟ್ಟಿದ್ದೇವೆ. ನಾವು ಕೃಷ್ಣನ ಅಂಶ. ಅಂತ ಅಂಗಾಂಗಗಳು ಕೈಕಾಲುಗಳಾಗಿ ತೋರಬಹುದು, ಆದರೆ ಅವುಗಳಲ್ಲಿ ಕಾರ್ಯ ಸಾಮರ್ಥ್ಯ ಇರುವುದಿಲ್ಲ. ನಮಗೆ ಇಂಡಿಪೆಂಡೆಂಟ್ ಆಗಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಟೋಟಲ್ ಕೃಷ್ಣನಿಗೆ ಡಿಪೆಂಡೆಂಟ್. ನಾವು ಯಾವಾಗ ಕೃಷ್ಣನ ಸೇವೆಯಲ್ಲಿ ತೊಡಗ್ತೇವೆ ಆಗೆಲ್ಲವೂ ಸರಿ ಆಗ್ತದೆ. ಭಗವದ್ಭಕ್ತರಾದ ವೇದವ್ಯಾಸರಿಗೆ ಇದು ಚೆನ್ನಾಗಿ ತಿಳಿದಿದೆ. ಆದರೆ ಈ ವಿಷಯವನ್ನು ವಿಸ್ತರಿಸಿ ಹೇಳಬೇಕೆಂದು ನಾರದರು ಅವರಿಗೆ ಸಲಹೆ ಮಾಡುತ್ತಾರೆ. ಇದೆಲ್ಲ ವೇದವ್ಯಾಸ ಹೇಳಿದೆ, ಇದನ್ನು ವಿಸ್ತರಣೆ ಮಾಡಿ ಹೇಳ ಅಂತ ಹೇಳ್ತಾರೆ. ಆಗ ಮಾಯೆಯ ಬಲೆಗೆ ಬಿದ್ದ ಬದ್ಧಾತ್ಮರು ಭಗವಂತನೇ ಎಲ್ಲಕ್ಕೂ ಮೂಲ ಕಾರಣವೆಂಬ ವಿಷಯವನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯ. ಇದನ್ನು ಡೀಟೇಲ್ ಆಗಿ ಹೇಳಿದ್ರೆ ಜನರಿಗೆ ತಿಳಿತದೆ ಅಂತ ನಾರದರು ವೇದವ್ಯಾಸರು ಹೇಳ್ತಾ ಇದ್ದಾರೆ. ವೇದದ ಪ್ರಕಾರ ಭಗವಂತನು ಸಹಜವಾಗಿಯೇ ಸರ್ವಶಕ್ತನಾಗಿದ್ದಾನೆ. ಅವನ ಪರಮ ಶಕ್ತಿಗಳು ಸದಾ ಪರಿಪೂರ್ಣವಾಗಿ, ಕೃಷ್ಣನ ಶಕ್ತಿಗಳು ಪರ್ಫೆಕ್ಟ್, ಹಾಗೆ ಅವು ಭಗವಂತನಿಂದ ಅಭಿನ್ನವಾಗಿದೆ. ಆಧ್ಯಾತ್ಮಿಕ ಆಕಾಶ ಮತ್ತು ಭೌತಿಕ ಆಕಾಶಗಳು ಹಾಗೂ ಅವುಗಳ ಪರಿಕರಗಳು ಭಗವಂತನ ಅಂತರಂಗ ಮತ್ತು ಬಹಿರಂಗ ಶಕ್ತಿಗಳ ಹೊಮ್ಮುವಿಕೆಗಳು. ಎಲ್ಲವೂ ಒಂದು ಅಂತರಂಗ ಶಕ್ತಿ ಮತ್ತೊಂದು ಬಹಿರಂಗ ಶಕ್ತಿಯಿಂದ ಹೊಮ್ಮುವುದು. ಯಾವುದು? ಆಧ್ಯಾತ್ಮಿಕ ಆಕಾಶ ಅಂತರಂಗ ಶಕ್ತಿ, ಭೌತಿಕ ಆಕಾಶ ಬಹಿರಂಗ ಶಕ್ತಿ. ಬಹಿರಂಗ ಶಕ್ತಿಯ ಹೋಲಿಕೆಯಲ್ಲಿ ಕನಿಷ್ಠವಾದದ್ದು, ಬಹಿರಂಗ ಶಕ್ತಿಯು ಹೋಲಿಕೆಯಲ್ಲಿ ಕನಿಷ್ಠವಾದದ್ದು, ಅಂತರಂಗ ಶಕ್ತಿ ಶ್ರೇಷ್ಠವಾದದ್ದು. ಪರಾಶಕ್ತಿಯ ಚೈತನ್ಯ ಪೂರ್ಣಲಾದವಳು, ಪರಾಶಕ್ತಿ ಚೈತನ್ಯ ಪೂರ್ಣಲಾದವಳು. ಆದ್ದರಿಂದ ಅವಳು ಭಗವಂತನಿಂದ ಸಂಪೂರ್ಣ ಅಭಿನ್ನ. ಪರಾಶಕ್ತಿ ವಿವಿಧಯ ಸುಯತೆ ಅಂದ್ರೆ ಈ ಪ್ರಕೃತಿ ದೇವಿ ಪರಾಶಕ್ತಿ, ಅವಳು ಸಂಪೂರ್ಣವಾಗಿ ಅಭಿನ್ನ. ಬಹಿರಂಗ ಶಕ್ತಿ ಆದರೂ ಜಡವಾದ ಅದು, ಅದರಿಂದ ಅಂಶಿಕವಾಗಿ ಅಭಿನ್ನ. ಆದರೆ ಉಭಯ ಶಕ್ತಿಗಳು ಸರ್ವಶಕ್ತಿಗಳ ಉತ್ಪಾದಕನಾದ ಭಗವಂತನಿಗೆ ಸಮವಾಗಲಿ ಅಧಿಕವಾಗಿ ಅಲ್ಲ. ಹೀಗಂದ್ರೆ ಈ ಬಹಿರಂಗ ಶಕ್ತಿ ಅಂದ್ರೆ ಪ್ರಕೃತಿ ದೇವಿ, ಆದ್ರೂ ಕೂಡ ಅವಳು ಸಮಾನ ಅಲ್ಲ. ಇದನ್ನು ನಾವು ತಿಳಿಬೇಕು. ಸರ್ವಶಕ್ತಿ ಉತ್ಪನ್ನ ಭಗವಂತನಿಗೆ ಸಮವಾಗಲಿ ಅಧಿಕವಾಗಲಿ ಅಲ್ಲ. ವಿದ್ಯುತ್ ಶಕ್ತಿಯು ಎಷ್ಟೇ ಶಕ್ತಿಪೂರ್ಣವಾಗಿದ್ದರೂ ಇಂಜಿನಿಯರ್ ಹತೋಟಿಯಲ್ಲಿ ಇರುವಂತೆ ಅಂತ ಶಕ್ತಿಗಳು ಭಗವಂತ ಅಧೀನದಲ್ಲಿ ಇದೆ. ಈಗ ನೋಡಿ, ವಿದ್ಯುತ್ ಶಕ್ತಿ ನಮ್ಮ KB ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್, ಅಲ್ಲಿ ಯಾರು ಆಟೋಮೆಟಿಕ್ ಬರ್ತದೆ ವಿದ್ಯುತ್ ಶಕ್ತಿ ಇಲ್ಲ, ಅಲ್ಲಿ ಒಬ್ಬ ಇಂಜಿನಿಯರ್ ಇರ್ತಾನೆ, ಸ್ವಿಚ್ ಆನ್ ಆಫ್ ಮಾಡ್ತಾನೆ. ಅದೇ ರೀತಿ ಈ ಬಹಿರಂಗ ಶಕ್ತಿ ದೇವಿ, ಇದು ಟೋಟಲ್ ಕೃಷ್ಣನ ಕಂಟ್ರೋಲ್ ಅಲ್ಲಿ ಉಂಟು. ಎಷ್ಟೇ ಶಕ್ತಿ ಪರಿಪೂರ್ಣವಾಗಿದ್ದರೂ ಇಂಜಿನಿಯರ್ ಹತೋಟಿಯಲ್ಲಿ ಇರುವ ಅಂತ ಶಕ್ತಿಗಳು ಭಗವಂತನ ಅಧೀನದಲ್ಲಿದೆ. ಎಲ್ಲವೂ ಕೃಷ್ಣನ ಕಂಟ್ರೋಲ್ ಅಲ್ಲಿ ಉಂಟು. ಮಾನವ ಜೀವಿಗಳು ಮಾತ್ರವಲ್ಲದೆ ಇತರ ಎಲ್ಲ ಜೀವಿಗಳು ಭಗವಂತನ ಅಂತರಂಗ ಶಕ್ತಿಯ ಉತ್ಪತ್ತಿಗಳು. ಎಲ್ಲ ಜೀವಿಗಳು ಕೃಷ್ಣನ ಅಂತರಂಗ ಶಕ್ತಿಯ ಉತ್ಪತ್ತಿಗಳು. ಆದ್ದರಿಂದ ಜೀವಿಯು ಕೂಡ ಭಗವಂತನಿಂದ ಅಭಿನ್ನ, ಆದರೂ ಎಂದಿಗೂ ಅವನು ಪರಮ ಪುರುಷನಿಗೆ ಸಮವಾಗಲಿ ಅಧಿಕವಾಗಲಿ ಅಲ್ಲ. ಈಗ ನೋಡಿ, ತುಂಬಾ ಈ ಮಾಯಾವಾದಿಗಳು ಹೇಳುವಂಥದ್ದು, ನಾನು ನಾರಾಯಣ ನೀನು ನಾರಾಯಣ. ಇಲ್ಲ, ನಾವು ಕೃಷ್ಣನಿಗೆ
ಅಧಿಕವಾಗಲಿ ಸಮವಾಗಲಿ ಆಗುದಿಲ್ಲ. ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ನಾವು ದೇವರಾಗ್ಲಿಕ್ಕೆ ಆಗುದಿಲ್ಲ, ನಾಯಿ ದೇವರಾಗ್ಲಿಕ್ಕೆ ಆಗುದು, ನಾಯಿ ಯಾವಾಗಲೂ ನಾಯಿ. ಹಾಗಾಗಿ ಎಂದಿಗೂ ಅವನು ಪರಮಪುರುಷನಿಗೆ ಸಮಾನವಾಗಲಿ ಅಧಿಕವಾಗಲಿ ಅಲ್ಲ. ಭಗವಂತ ಮತ್ತು ಜೀವಿಗಳು ಎಲ್ಲರೂ ಪ್ರತ್ಯೇಕ ವ್ಯಕ್ತಿಗಳು. ಭೌತಿಕ ಶಕ್ತಿಗಳ ನೆರವಿನಿಂದ ಜೀವಿಗಳು ಏನನ್ನೂ ಸೃಷ್ಟಿಸುತ್ತಾರೆ, ಆದರೆ ಅವರ ಯಾವ ಸೃಷ್ಟಿಗಳು ಭಗವಂತ ಸೃಷ್ಟಿಗೆ ಸಮಾನವಾಗಲಿ ಅಧಿಕವಾಗಲಿ ಅಲ್ಲ. ಈಗ ನಾವು ಹೇಳ್ತೇವಲ್ಲ, ಸೈಂಟಿಸ್ಟ್ ಅದನ್ನು ಸೃಷ್ಟಿ ಮಾಡಿದ್ರೆ ಸೃಷ್ಟಿ ಮಾಡಿ ಎಂಥದ್ದು, ಈ ಭೌತಿಕನೇ ಸೃಷ್ಟಿ ಮಾಡ್ಬೋದು, ಯಾವುದಾದ್ರು ಹೊಸ ಇನ್ವೆನ್ಷನ್ ಮಾಡ್ಬೋದು, ಆದ್ರೆ ಅವರ ಯಾವ ಸೃಷ್ಟಿಯು ಭಗವಂತನ ಸೃಷ್ಟಿಗೆ ಸಮಾನವಾಗಲಿ ಅಧಿಕವಾಗಲಿ ಅಲ್ಲ. ಈಗ ನೋಡಿ, ಈ ಕಾರಣದ ಕಷಾಯ ವಿಷ್ಣು ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ, ಕೋಟಿ ಬ್ರಹ್ಮಾಂಡ. ಮತ್ತೆ ಆ ಎಲ್ಲ ಬ್ರಹ್ಮಾಂಡಕ್ಕೆ ಗರ್ಭೋದಕ ಕಷಾಯ ವಿಷ್ಣು ಹೋಗ್ತಾರೆ. ಮತ್ತೆ ಕ್ಷೀರೋದಕ ಕಷಾಯ ವಿಷ್ಣು ಆ ಎಲ್ಲ ಜೀವಿಗಳಲ್ಲಿ ಹೋಗ್ತಾರೆ. ಇದು ನಮ್ಗೆ ಆಗ್ತದ? ನಾವು ಹೇಳ್ತೇವೆ ನಾವು ದೊಡ್ಡ ಸೈಂಟಿಸ್ಟ್, ನಾವು ಅದನ್ನು ಮಾಡಿದ್ರೆ ಇಲ್ಲ. ನಮ್ಗೆ ಕೃಷ್ಣನ ಸಮವಾಗಲಿ ನೋಡಿ ಇಲ್ಲಿ, ಆದ್ರೆ ಅವರ ಯಾವ ಸೃಷ್ಟಿಯು ಭಗವಂತನ ಸೃಷ್ಟಿಗೆ ಸಮಾನವಾಗಲಿ ಅಧಿಕವಾಗಲಿ ಅಲ್ಲ. ಮಾನವನೊಂದು ಪುಟ್ಟ ಸ್ಪುಟ್ನಿಕ್ ತಯಾರಿಸಿ ಅದನ್ನು ಅಂತರಿಕ್ಷಕ್ಕೆ ಎಸೆಯಬಹುದು. ಈಗ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ ಸ್ಪುಟ್ನಿಕ್. ಹಾಗೆಂದ ಮಾತ್ರಕ್ಕೆ ಅವನು ಭಗವಂತನ ಹಾಗೆ ಭೂಮಿ ಅಥವಾ ಚಂದ್ರ ಅಂತ ಲೋಕವನ್ನು ಸೃಷ್ಟಿಸಿ ಗಾಳಿಯಲ್ಲಿ ತೇಳಿ ಬಿಡಬಲ್ಲ ಎಂದಿಗೂ ಅಲ್ಲ. ನಮ್ಗೆ ಆಗ್ತದ ಸೂರ್ಯ ಮತ್ತೆ ಚಂದ್ರಲೋಕ ಮಾಡ್ಲಿಕ್ಕೆ ಆಗ್ತದ? ಭೂಮಿ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸೈಂಟಿಸ್ಟ್ ಹೇಳ್ತಾರೆ, ನಾವು ಮಾಡ್ತೇವೆ ಇಲ್ಲ, ಅವರು ಬೋಗಸ್ ಹೇಳುವಂಥದ್ದು. ಹೇಳುವಾಗಲೇ ನಾವು ನಮಗೆ ಶಾಸ್ತ್ರ ಗೊತ್ತಿದ್ರೆ ನಮಗೆ ಗೊತ್ತಾಗ್ತದೆ, ನಮಗೆ ಜೋಕರ್ ತರ ಆಗ್ತದೆ. ಈಗ ನೋಡಿ ವಿಷಯ ಅಂತಂದ್ರೆ 99% ಕಲಿಯುಗದ ಜನರಿಗೆ ಈ ವಿಜ್ಞಾನಿಗಳು ಎಂತ ಹೇಳ್ತಾರೆ, ನಾವು ಅದನ್ನು ಸೃಷ್ಟಿ ಮಾಡಿದ್ದು, ಅವರಿಗೆಲ್ಲ ಎಸ್ ಸೈನ್ಸ್. ಈಗ ಮೊನ್ನೆ ಕೊರೋನಾ ಬಂದ ಮೇಲೆ ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ಸೈಂಟಿಸ್ಟ್ ಹೇಳಿದ್ರು, ಈ ಜೂನ್ ಅಲ್ಲಿ ನಾವು ಅದಕ್ಕೆ ವ್ಯಾಕ್ಸಿನ್ ತರ್ತೇವೆ. ಎಲ್ಲರೂ ಸೈನ್ಸ್ ಹೇಳಿದೆ, ಡಾಕ್ಟರ್ಸ್ನವರು ಹೇಳಿದೆ ತರ್ತಾರೆ. ನಮ್ಗೆ ಗೊತ್ತಿತ್ತು ಅವ್ರಿಗೆ ತರ್ಲಿಕ್ಕೆ ಆಗುದಿಲ್ಲ ಅಂತ, ಯಾಕೆ ನಮಗೆ ಶಾಸ್ತ್ರ ಗೊತ್ತುಂಟು. ಹಾಗಾಗಿ ಅವ್ರು ಸುಳ್ಳು ಹೇಳುದು ನಮಗೆ ಗೊತ್ತುಂಟು. ಶಾಸ್ತ್ರ ಯಾರಿಗೆ ಗೊತ್ತುಂಟು ಅವರಿಗೆ ಗೊತ್ತಾಗ್ತದೆ ಇವಾಗ ಸೈಂಟಿಸ್ಟ್ನವರು ಸುಳ್ಳು ಹೇಳುದು ಅಂತ. ಆದ್ರೆ ಜನರಿಗೆ, ಮಾಮೂಲಿ ಜನರಿಗೆ, ಈಗ ನೋಡಿ ಒಂದು ಮದ್ದು ತಂದಿದ್ದಾರೆ ಇದಕ್ಕೆ, ಯಾವುದು ಕೊರೋನಾಕ್ಕೆ. ಆ ಮದ್ದು ವಿಷಯ ಎಂತ ಅಂದ್ರೆ ಅದರಲ್ಲಿ ಹೆಚ್ಚಿನವರು ಸಾಯ್ತಾ ಇದ್ದಾರೆ. ಮತ್ತೆ ಅವ್ರು ಎಂತ ಹೇಳುದಂದ್ರೆ, ಅದು ನಮ್ಮ ಮದ್ದಿನ ಸತ್ತದಲ್ಲ, ಅವನಿಗೆ ಕಿಡ್ನಿ ರೋಗ ಇತ್ತು, ಅವನಿಗೆ ಬೇರೆ ರೋಗ ಇತ್ತು, ಹಾಗೆ ಸತ್ತ. ಗ್ಯಾರಂಟಿ ಇಲ್ಲ ಅವರಿಗೆ. ಒಂದು ಮಾಡಿದ್ದಾರೆ ಅವರು, ಎಂತ ಹೇಳುದು ಅದಕ್ಕೆ ಕೊರೋನಾಕ್ಕೆ ಮದ್ದು, ಆದ್ರೆ ಅದು ಸರಿಯಾಗಿಲ್ಲ. ಅದು ಕೂಡ ಹಾಗೆ ಹೇಳುವಂಥದ್ದು, ನಾವು ಮಾಡಿದ್ದು. ಹಾಗೆ ನಮ್ಗೆ ಗೊತ್ತಾಗ್ತದೆ, ಅವ್ರು ಮಾತಾಡುವಾಗ ನಮ್ಗೆ ಜೋಕರ್ ತರ ಆಗ್ತದೆ. ಈ ಸೈಂಟಿಸ್ಟ್ನವರೆಲ್ಲ ನಾವು ಅದು ಸೃಷ್ಟಿ ಮಾಡ್ತೇವೆ, ಇದು ಮಾಡ್ತೇವೆ ನಮ್ಗೆ ಅದು ಯಾಕಂದ್ರೆ ನಮ್ಗೆ ಶಾಸ್ತ್ರ ಗೊತ್ತುಂಟು. ಯಾರಿಗೆ ಶಾಸ್ತ್ರ ಗೊತ್ತುಂಟು ಅವನಿಗೆ ಈ ಉಳಿದವರು ಈ ರೀತಿ ಹೇಳ್ತಾರೆ, ಅವರಿಗೆ ಆ ಜೋಕರ್ ತರ ಆಗ್ತದೆ. ಆದ್ರೆ ಮಾಮೂಲಿ ಜನರಿಗೆ ಅವ್ರು ಗ್ರೇಟ್, ಸೈಂಟಿಸ್ಟ್ ಗ್ರೇಟ್, ಅವ್ರು ಗ್ರೇಟ್ ಅಂತ ಆಗ್ತದೆ. ನೋಡಿ, ಹಾಗಾಗಿ ಪ್ರಭುಪಾದ ಹೇಳೋ ಒಂದು ಚಾಲೆಂಜ್ ಮಾಡ್ತಾ ಇದ್ದಾರೆ. ಹಾಗೆಂದ ಮಾತ್ರಕ್ಕೆ ಅವನು ಭಗವಂತನ ಹಾಗೆ ಭೂಮಿ ಅಥವಾ ಚಂದ್ರನಂತ ಲೋಕವನ್ನು ಸೃಷ್ಟಿಸಿ ಗಾಳಿಯಲ್ಲಿ ತೇಲಿ ಬಿಡಬಲ್ಲ ಎಂದೇನೂ ಅಲ್ಲ. ಇದು ಆಗುದಿಲ್ಲ ಅವರಿಗೆ. ಭೂಮಿ ಕ್ರಿಯೇಟ್ ಮಾಡ್ಲಿಕ್ಕೆ, ಅವ್ರು ಚಂದ್ರ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ತಾವು ಭಗವಂತನಿಗೆ ಸಮಾನರು ಎಂದು ಅಲ್ಪಮತಿಗಳು ಹೇಳಿಕೊಳ್ಳುತ್ತಾರೆ. ಆದ್ರೆ ಫಾಲೋ ಮಾಡುವವರು ಅಲ್ಪಮತಿಗಳು. ಈ ಸೈಂಟಿಸ್ಟ್ನವರೆಲ್ಲ ಫಾಲೋ ಮಾಡ್ತಾವರು ಅಲ್ಪಮತಿಗಳು. ಎಂದಿಗೂ ಅವರು ಭಗವಂತನಿಗೆ ಸಮಾನರು ಅಲ್ಲ. ಇದು ಎಂದು ಆಗುವಂಥದ್ದು ಅಲ್ಲ. ಮಾನವರು ಪರಿಪೂರ್ಣವಾದ ಮೇಲೆ ಭಗವಂತನ ಗುಣಗಳ ಬಹುಭಾಗವನ್ನು 100ಕ್ಕೆ 72ರಷ್ಟು ಎಣ್ಣಿ ಗಳಿಸಿಕೊಳ್ಳಬಹುದು. ಅಂದ್ರೆ ಈಗ ನೋಡಿ, ಬ್ರಹ್ಮನ ಹತ್ರ 50 ಗುಣಗಳಿತ್ತು, ಶಿವನ ಹತ್ರ 55, ಮತ್ತೆ ನಾರಾಯಣನ ಹತ್ರ ಎಲ್ಲ ವಿಷ್ಣು ತತ್ವ ಹತ್ರ 60, ಕೃಷ್ಣನ ಹತ್ರ 64. ಈಗ ಹೇಗಂದ್ರೆ, ಈಗ ಒಬ್ಬ ಶುದ್ಧ ಭಕ್ತನಾದ್ರೆ ಅವನ ಹತ್ರ 50 ಗುಣಗಳು ಬರ್ತದೆ. 50 ಗುಣ ಅಂದ್ರೆ 64/50 ಅಂದ್ರೆ 78%. ಹಾಗಾಗಿ ನಮ್ಗೆ ಅಷ್ಟು ಹೋಗ್ಬೋದು ಅಷ್ಟೇ. 100ರಲ್ಲಿ 78, ನಮ್ಗೆ 100ರಲ್ಲಿ 100 ಆಗ್ಲಿಕ್ಕೆ ಆಗುದಿಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಅದು ನಾವೆಂತ ಹೇಳುದು, ನಾನು ಕೂಡ ಕೃಷ್ಣನಾಗೆ ಆದೆ, ನಾನು ಕೂಡ ಪವರ್ಫುಲ್. ಇಲ್ಲ, ತಪ್ಪು. ಆದರೆ ಭಗವಂತನನ್ನು ಮೀರಿಸುವುದಾಗಲಿ ಅವನಿಗೆ ಸಮಾನವಾಗುವುದಾಗಲಿ ಸಾಧ್ಯವಿಲ್ಲ. ರೋಗಗ್ರಸ್ತ ಸ್ಥಿತಿಯಲ್ಲಿರುವ ಮೂರ್ಖರು ಮಾತ್ರವೇ ತಾನು ಭಗವಂತನೊಟ್ಟಿಗೆ ಒಂದಾಗಿದ್ದೇನೆಂದು ಹೇಳಿಕೊಂಡು ಮಾಯ ಪ್ರಭಾವದಿಂದ ಮಾರ್ಗ ತಪ್ಪುತ್ತಾನೆ. ನೋಡಿ, ಈ ಮಾಯಾವಾದಿಗಳು ಎಲ್ಲರೂ ಹೇಳುವಂಥದ್ದು. ತುಂಬಾ ಸಂಸ್ಥೆಗಳುಂಟು ಭಾರತದಲ್ಲಿ, ಮತ್ತೆ ತುಂಬಾ ಫೇಮಸ್ ಸಂಸ್ಥೆಗಳುಂಟು. ಅವರೆಲ್ಲ ಹೇಳುದಂತ, ನಾವು ದೇವರಲ್ಲಿ ಒಂದಾಗುವುದು, ಇದು ಇಂದ್ರಿಯ ಸುಖ ಅಂತೆ. ಒಂದು ರೋಗ ಸ್ಥಿತಿಯಲ್ಲಿರುವ ಮೂರ್ಖನು ಮಾತ್ರ ತಾನು ಭಗವಂತನ ಒಂದಾಗಿದ್ದೇನೆಂದು ಹೇಳಿಕೊಂಡು ಮಾಯ ಪ್ರಭಾವದಿಂದ ಮಾರ್ಗ ತಪ್ಪುತ್ತಾನೆ. ಎಲ್ಲ ಮಾಯವಾದಿಗಳು ನಾವು ದೇವರಲ್ಲಿ ಒಂದಾಗ್ತೇವೆ, ಇಲ್ಲ, ಸಾಧ್ಯವಿಲ್ಲ.
ಆದ್ದರಿಂದ ತಪ್ಪುದಾರಿಗೆ ಎಳೆಯಲ್ಪಟ್ಟ ಜೀವಿಗಳು ಭಗವಂತನ ಸ್ವ ಮಿತ್ವವನ್ನು ಒಪ್ಪಿಕೊಂಡು ಅವನಿಗೆ ಪ್ರೇಮಪೂರ್ಣವಾದ ಸೇವೆಯನ್ನು ಸಲ್ಲಿಸಬೇಕು. ನೋಡಿ, ನಾವು ಕೃಷ್ಣನಿಗೆ ಪ್ರೇಮ ಸೇವೆಯನ್ನು ಸಲ್ಲಿಸಬೇಕು. ಅವರೆಲ್ಲ ಸೃಷ್ಟಿಯಾಗಿರುವುದು ಇದಕ್ಕಾಗಿ. ನಾವೆಲ್ಲ ನಮ್ಮ ಕೆಲಸ ಅಂತ ಕೃಷ್ಣನಿಗೆ ಸೇವೆ ಮಾಡಲಿಕ್ಕೆ. ಈಗಾದಲ್ಲದೆ ಲೋಕದಲ್ಲಿ ಶಾಂತಿ ನೆಮ್ಮದಿಗಳು ಉಂಟಾಗಲು ಸಾಧ್ಯವಿಲ್ಲ. ಭಾಗವತದಲ್ಲಿ ಈ ವಿಚಾರವನ್ನು ವಿಸ್ತರಿಸಿ ಹೇಳುವಂತೆ ನಾರದ ವೇದವ್ಯಾಸರಿಗೆ ಸಲಹೆ ಮಾಡಿದ್ದಾರೆ. ಭಗವದ್ಗೀತೆಯಲ್ಲೂ ಈ ವಿಷಯವನ್ನು ವಿವರಿಸಲಾಗಿದೆ. ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಶರಣಾಗಬೇಕು. ಪರಿಪೂರ್ಣವಾದ ಮಾನವನ ಕೆಲಸ ಅದು. ನೋಡಿ, ನಮ್ಮ ಕೆಲಸ ಏನಂತಂದ್ರೆ ಭಗವಂತನ ಪಾದ ಪದ್ಮಗಳಲ್ಲಿ ಶರಣಾಗುವುದು. ಎಸ್, ವಾಂಚಕಲ್ಪತರೋಭಿಷ್ಯ ಕೃಪಾ ಸಿಂಧುಭ್ಯೇವ ಚ